ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿಕೊಂಡು ಬಂದ ಪೂಜೆಯನ್ನು ಕೂಡ ಸ್ವಾಮಿ ತನ್ನ ಭಂಡಾರಕ್ಕೆ ಸಂತೋಷ ಸ್ವೀಕಾರ ಮಾಡಿಕೊಂಡು ಭವಿಷ್ಯತ್ತಿನ ಆಗುವಂತಹ ಮಹೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಮತ್ತು ಭಕ್ತವಿರುವಂತಹ ಕಷ್ಟಗಳು ದುಃಖಗಳು ತಾಪತ್ರಯಗಳಿದ್ದರೂ ಪರಿಹಾರ ಮಾಡಿಕೊಂಡು ಅವರವರ ಕರ್ತಾರ್ಥದಿಂದ ದಿವಸರಾಗಿ ಪಡೆದ ತಂಬಿಲಾರಾಧನೆಯನ್ನು ಕೂಡ ಸ್ವಾಮಿ ತನ್ನ ಭಂಡಾರಕ್ಕೆ ಸಂತೋಷ ಸ್ವೀಕಾರ ಮಾಡಿಕೊಂಡು ಅವರ ಇಷ್ಟಾರ್ಥ ಸಿದ್ಧಿ ಪೂರ್ವಕವಾಗಿ ಎಲ್ಲರಿಗೂ ಮನೆಗೆ ಬೇಕಾದ ಹಾಗೆ ಧನಕನಕ ವಸ್ತು ವಾಹನಾದಿ ಸಮೃದ್ಧಿ ಪೂರ್ವಕವಾಗಿ ಆಯುಷ್ಯ ಆರೋಗ್ಯ ಪುತ್ರಪುತ್ರ ಸಂಪತ್ತನ್ನು ಆ ನಾಗರಾಜ ಅನುಗ್ರಹ ಮಾಡಿಕೊಟ್ಟು ಆಗುವಂಥ ಮಹೋತ್ಸವವನ್ನು ವಿಜೃಂಭಣೆಯನ್ನು ನಡೆಸಿಕೊಟ್ಟು ಎಲ್ಲರಿಗೂ ಬೇಕಾದಂತೆ ಶಾರೀರಿಕವಾಗಿ ಆರೋಗ್ಯವನ್ನು ಮಾನಸಿಕವಾಗಿ ನೆಮ್ಮದಿಯನ್ನು ಪ್ರಾಪ್ತಿ ಮಾಡಿಕೊಟ್ಟು ಎಲ್ಲ ವಿಷಯದಲ್ಲೂ ಅನಾಗಲಿಯರು ಉದ್ಧಾರ ಮಾಡಿ ಎಲ್ಲರೂ ರಕ್ಷಣೆ ಮಾಡಿ ನಡೆಸಬೇಕು ಅಂತ ಭಕ್ತರೆಲ್ಲ ಈಗ ಮನಸ್ಸಿನ ಭಕ್ತ ದೇವತಾ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಸಹಸ್ರಯುಷಂ ಜಗದೇ ಪುನರಂಬೀತಾಂಬರಂದಂ ಸಹಸ್ರಲೋಚನಂ ಉದಾರ ವೀರ್ಯಂ ವಿಷಯಂ ನಮಾಮಿನಂತಂ ಭೋರೇಗನಾಥಂ ವಾಸುಕಿ ಮಹಾನಾಗರಾಜ ಮಹಾಮನಸ್ವ ಬಿಟ್ಟ ಪ್ರಾರ್ಥನಾ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ.
Thank you.